ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಾಟಿಗಳ ಕೃಷ್ಣಾಪುರ ಇದರ 38ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ಇಂದಿನ ದಿನದಲ್ಲಿ ಪ್ರಗತಿಪೂರ್ವಕವಾಗಿ ಸನ್ಮಾನಕ್ಕೆ ಗಣ್ಯಾದ ಪುರಸ್ಸರ ಹಿರಣ್ಯ ಮಹಾಗಣಪತಿಯ ಮೂರ್ತಿ ಪ್ರತಿಷ್ಠಾಪನಾ ಪುರಸ್ಸರವಾಗಿ 3 ದಿನ ಪ್ರಾತಃ ಮಧ್ಯಾಹ್ನ ಸಾಯಂಕಾಲಗಳ ವಿಶೇಷ ಮಹಾಪೂಜಾ ರಂಗಪೂಜಾ ಸಹಿತವಾಗಿ ಭಗವಂತನ ಪ್ರಣಾಮದಿಂದ ಬೆಳಿಗ್ಗೆ ಸಮರ್ಪಿಸಿಕೊಂಡಂತಹ ಸುಮಧುರ ಕ್ಷಣಗಳಲ್ಲಿ ಪುಷ್ಪವೃಷ್ಟಿಯನ್ನು ಧರಿಸಿಕೊಂಡು ಪರಮ ಪಾವನವಾದಂತಹ ಕೃಷ್ಣಾಪುರದ ಈ ಮಣ್ಣಿನಲ್ಲಿ ಮಹಾಗಣಪತಿಯ ಗಣೇಶ ಕಲಾಮಂಟಪದಲ್ಲಿ ನಿರ್ಣಯ ಸ್ವರೂಪಿಯ ಪ್ರತಿಷ್ಠಾಪನೆಯ 2ನೇ ದಿನದ ಇಂದು ಪ್ರಾತಃ ಕಾಲದಲ್ಲಿ ಮಹಾಗಣಪತಿಯ ಶ್ರೇಷ್ಠವಾಗಿ ಸನ್ಮಾನಿಗೆ ಗಣಯಾಗವನ್ನು ಸಮರ್ಪಿಸಿ ಪ್ರಾತಃ ಪೂಜೆಯ ಬಳಿಕ ಷಟ್ರಸೋಪೇತವಾದಂತಹ ಧನಿಕವಾದಂತಹ ಮಹಾಗಣಪತಿಗೆ ಅತಿ ಮಧುರವಾದಂತಹ ದೊಡ್ಡ ಅಪೂರ್ವಧನಿಕವಾದಂತಹ ನಾನಾವಿಧ ಭಕ್ಷ್ಯ ಭೋಗ್ಯಾದಿಗಳನ್ನು ಸಮರ್ಪಿಸಿ ಭಗವಂತನನ್ನು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥನನ್ನಾಗಿಸಿ ನಮ್ಮನ್ನು ಕೃತಾರ್ಥರಾಗಿ ಹರಸುವುದಕ್ಕಾಗಿ ಭಗವಂತನನ್ನ ಮಂಗಳ ನಿರಾಂಜನವನ್ನು ಮಾಡಿ ತಿಳಿದುಕೊಳ್ಳುವಂತಹ ಪ್ರಸನ್ನ ಸಮಯ ಇದೇ ಸಮಯವನ್ನು ಪ್ರಸನ್ನ ಕಾಲ ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಇಲ್ಲಿಯ ಗಣಪತಿಯ ವಿಶೇಷತೆ ಎಂದರೆ ಪ್ರತಿ ವರ್ಷವೂ ಕೂಡ ಭಗವಂತನ ಸೇವಾದಿಗಳು